ಪೆರ್ಲಾ ಸರ್ಕಾರಿ ಶಾಲಾ ಬಾವಿಗೆ ವಿಷ ಬೆರೆಸಿದ ಪ್ರಕರಣದ ಆರೋಪಿಗಳ ಶೀಘ್ರ ಪತ್ತೆಗಾಗಿ ಶಾಸಕ ಹರೀಶ್ ಪೂಂಜರ ನೇತೃತ್ವದಲ್ಲಿ ಶಿವಾಜಿ ಗ್ರಾಮಸ್ಥರು ಪೆರ್ಲಾ ಶಾಲೆಯಿಂದ ಶಿವಾಜಿ ಮೊಂಟೆತಡ್ಕ ಶ್ರೀ ದುರ್ಗಾ ಪರಮೇಶ್ವರಿ ದೇವಳಕ್ಕೆ ಪಾದಯಾತ್ರೆಯಲ್ಲಿ ತೆರಳಿ ಶ್ರೀದೇವರಿಗೆ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಪಾದಯಾತ್ರೆಯ ಬಳಿಕ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಶಾಸಕ ಹರೀಶ್ ಪೂಂಜಾ ಮಾತನಾಡಿ, ಶಾಲಾ ಮಕ್ಕಳ ಪೋಷಕರ ವಿನಂತಿಯಂತೆ ಶಾಲೆಗೆ ಸಿಸಿ ಕ್ಯಾಮೆರಾ ನೀಡಿದ್ದೇನೆ. ಬಾವಿಯ ನೀರು ಶುದ್ಧೀಕರಣಗೊಳಿಸುವ ತನಕ ಶಾಲಾ ಮಕ್ಕಳಿಗೆ ಕುಡಿಯುವ ನೀರಿಗೆ ಊರವರ ಕೋರಿಕೆಯಂತೆ ಫಿಲ್ಟರ್ ಮಾಡಿದ ನೀರಿನ ವ್ಯವಸ್ಥೆಯನ್ನ ಮಾಡಲಿದ್ದೇನೆ. ಮೊನ್ನೆಯ ಘಟನೆಯಲ್ಲಿ ಆಸ್ಪತ್ರೆಗೆ ದಾಖಲುಗೊಂಡ ಎಲ್ಲಾ ಮಕ್ಕಳ ಚಿಕಿತ್ಸಾ ವೆಚ್ಚವನ್ನ ನಾನು ಭರಿಸಿದ್ದು, ಇನ್ನು ಮುಂದಕ್ಕೆ ಯಾವುದಾದರೂ ಮಕ್ಕಳಿಗೆ ಚಿಕಿತ್ಸೆಗೆ ಹೋಗಬೇಕಾದಲ್ಲಿ ಆಸ್ಪತ್ರೆಯ ಖರ್ಚನ್ನ ತಾನು ಕೊಡುವುದಾಗಿ ಹೇಳಿದರು. ಅಸ್ವಸ್ಥಗೊಂಡಿದ್ದ 8 ಬಾಲಕರ ಮನೆಯವರಿಗೆ ಪರಿಹಾರ ರೂಪದಲ್ಲಿ ತಲಾ 10,000ದಂತೆ 80,000 ರೂಪಾಯಿಗಳನ್ನು ನೀಡುವುದಾಗಿ ಶಾಸಕರು ಈ ಸಂದರ್ಭ ತಿಳಿಸಿದರು. ಶಿವಾಜಿಯ ಇನ್ನೊಂದು ಸರ್ಕಾರಿ ಶಾಲೆಗೂ ಸಿಸಿ ಕ್ಯಾಮೆರಾದ ಅಳವಡಿಕೆಯ ಬೇಡಿಕೆಯನ್ನ ಗ್ರಾಮಸ್ಥರು ನೀಡಿದ್ದು, ಈ ಶಾಲೆಗೂ ಸಿಸಿ ಕ್ಯಾಮೆರಾ ಅಳವಡಿಸಲು ತಾನು ಅನುದಾನ ನೀಡುವುದಾಗಿ ನುಡಿದರು. ಅಂತೆಯೇ ಶಾಲಾ ಮಕ್ಕಳ ಕಾಳಜಿಯ ಕುರಿತಂತೆ ಪೊಲೀಸ್ ಇಲಾಖೆಯ ವೃತ್ತ ನಿರೀಕ್ಷಕ ಉಪಸ್ಥಿತಿಯಲ್ಲಿ ಪೆರ್ಲಾ ಶಾಲೆಯಲ್ಲಿ ಪೋಷಕರ ಸಭೆ ನಡೆಸಲಿದ್ದು, ನಾಳಿನಿಂದ ಮಕ್ಕಳ ಭವಿಷ್ಯದ ಚಿಂತನೆಯಲ್ಲಿ ಎಲ್ಲಾ ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳುಹಿಸಿಕೊಡಬೇಕಾಗಿ ಗ್ರಾಮಸ್ಥರಲ್ಲಿ ವಿನಂತಿಸಿಕೊಂಡರು. ಶಿವಾಜಿ ಗ್ರಾಮದ ಪೆರ್ಲಾದ ಪ್ರಾಥಮಿಕ ಶಾಲೆಯಲ್ಲಿ ಕಿಡಿಗೇಡಿಗಳು ಹಾಕಿರ್ತಕ್ಕಂಥ 8 ಜನ ಮಕ್ಕಳು ಅಸ್ವಸ್ಥರಾಗಿರ್ತಕ್ಕಂಥ ಘಟನೆ ನಡೆದಿದೆ. ಅನಂತರ ದಿನಗಳಲ್ಲಿ ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಅದರ ಅಪರಾಧಿಗಳನ್ನು ಹಿಡಿಯತಕ್ಕಂಥ ರೀತಿಯಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಮತ್ತೆ ಇನ್ನೊಂದು ಬಟ್ಟಾಜೆಯಲ್ಲಿರ್ತಕ್ಕಂಥ ಸಾರ್ವಜನಿಕ ಬಾವಿಗೂ ವಿಷ ಪ್ರಾಶನ ಬೆಳೆಸಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಆ ನಂತರದ ದಿನಗಳಲ್ಲಿ ನಡೆದಿರ್ತಕ್ಕಂಥ ಕೆಲವು ಅಪಪ್ರಚಾರಗಳಿಗೆ ಸಾರ್ವಜನಿಕರು ಮತ್ತು ಪೋಷಕರು ಆತಂಕಗೊಳ್ಳುವುದು ಬೇಡ ಎನ್ನುವ ಕಾರಣಕ್ಕೋಸ್ಕರ ಎಲ್ಲ ಶಿವಾಜಿಯ ಊರಿನ ಎಲ್ಲ ಜನ ಮತ್ತು ಪೋಷಕರು ಸೇರಿ ಆ ಶಾಲೆಯಿಂದ ಶಿವಾಜಿಯ ಮೊಂಟೆತಡ್ಕ ದುರ್ಗಾ ಪರಮೇಶ್ವರಿ ದೇವರ ಕ್ಷೇತ್ರಕ್ಕೆ ಪಾದಯಾತ್ರೆಯನ್ನು ಮಾಡುವ ಮೂಲಕ ಆ ದೇವರ ಹತ್ರ ನಾವು ವಿನಂತಿಯನ್ನು ಮಾಡಿದ್ದೇವೆ, ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಯಾರು ಈ ಅಪರಾಧಿಗಳಿದ್ದಾರೆ ಅದನ್ನು ತಕ್ಷಣ ಬೆಳಕಿಗೆ ಬರುವ ರೀತಿಯಲ್ಲಿ ಆ ದೇವರು ಅನುಗ್ರಹ ಮಾಡಬೇಕು. ಶಿವಾಜಿ ದೇವಸ್ಥಾನದ ಮಾಜಿ ಮುಕ್ತೇಸರ ಸಚ್ಚಿದಾನಂದ ಭಟ್, ಧರ್ಮಸ್ಥಳ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಕೊರಗಪ್ಪ ನಾಯ್ಕ್ ಉಪಸ್ಥಿತರಿದ್ದರು. ಇವತ್ತಿನ ದಿವಸ ನಾವು ಪೆರ್ಲಾ ಶಾಲೆಯ ಬಳಿಯಿಂದ ಮೊಂಟೆತಡ್ಕ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಕಾಲ್ನಡಿಗೆಯಲ್ಲಿ ಬಂದು ಶ್ರೀ ದುರ್ಗಾ ಪರಮೇಶ್ವರಿ ದೇವರಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಈ ಒಂದು ವಿಷ ಪ್ರಾಶನ ಹಾಕಿದವರಿಗೆ ಶ್ರೀ ದುರ್ಗಾ ಪರಮೇಶ್ವರಿ ದೇವರು ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾವು ಈಗಾಗಲೇ ಎಲ್ಲ ಊರಿನವರು ಪ್ರತಿಯೊಂದು ಮನೆಯಿಂದ ಎಲ್ಲ ಗ್ರಾಮಸ್ಥರು ಜಾತಿ ಧರ್ಮ ಎಲ್ಲವನ್ನು ನಾವು ಬದಿಗಿಟ್ಟು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಆರೋಪ ನಿಮ್ಮ ಉಪಾಧ್ಯಕ್ಷರ ಮೇಲೆ ಮೊನ್ನೆ ಹೇಳಿದ್ದಾರೆ. ಈಗಾಗಲೇ ನಮ್ಮ ಪಂಚಾಯತ್ನ ಸದಸ್ಯರ ಮೇಲೆ, ಪಂಚಾಯತ್ ಉಪಾಧ್ಯಕ್ಷರ ಮೇಲೆ ಆರೋಪವನ್ನು ಮಾಡಿದ್ದಾರೆ. ನಾವು ಇದರಲ್ಲಿ ಯಾವುದೇ ರಾಜಕೀಯವನ್ನು ಮಾಡುವುದಿಲ್ಲ. ಈ ಒಂದು ಕೃತ್ಯವನ್ನು ಎಸಗಿದವರು ಯಾರೇ ಇರಲಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ನಾವು ವಿನಂತಿ. ಅಲ್ಲಿ ನೀರು ಯಾವ ಬಾವಿಗೆ ನೀರು ವಿಷ ಹಾಕಿದ ದಿವಸ ನಾನು ರಾತ್ರಿವರೆಗೆ ನಾವು ಅಲ್ಲಿ ಇದ್ದೆವು. ಮರುದಿವಸ ಶಾಸಕರು ಬಂದಿದ್ದರು. ನಂತರದ ದಿನದಲ್ಲಿ ಮೊನ್ನೆ ಅದನ್ನು ಬೆಳಿಗ್ಗೆ ನನಗೆ ಫೋನ್ ಬಂದ ಕೂಡಲೇ ನಾನು ಶಾಸಕರ ಗಮನಕ್ಕೆ ತಂದು ಕೂಡಲೇ ನಾವು ಅಲ್ಲಿಗೆ ಬಾವಿಯ ಹತ್ರ ಕೂಡ ನಾವು ಬಂದೆವು. ನಮ್ಮಿಂದ ಆಗುವಂಥ ಕೆಲಸ ಅಲ್ಲ, ಆಗಬೇಕಾಗಿರುವಂಥದ್ದು ಕೆಲಸ. ಅದು ಊರಿನ ಜನ ಯಾರಿಗೆ ಅದು ಗೊತ್ತಿದ್ದರೆ ನಾವೆಲ್ಲರೂ ತಿಳಿಸ್ಬೋದು, ಇಲ್ಲ ಅಂತ ಹೇಳಿದರೆ ಅದು ನಮ್ಮಿಂದ ಆಗುವಂಥ ಕೆಲಸ ಅಲ್ಲ. ಇವತ್ತು ಪೊಲೀಸ್ ಇಲಾಖೆ ಕೂಡ ಅವತ್ತೇ ಪೊಲೀಸ್ ಇಲಾಖೆ ಕೂಡ ನಾವು ಶಾಸಕರು ನಾವೆಲ್ಲ ಒಟ್ಟು ಸೇರಿಕೊಂಡು ಪೊಲೀಸ್ ಇಲಾಖೆ ಕೂಡ ತಿಳಿಸಿದ್ದೇವೆ. ಆ ಪ್ರಕಾರವಾಗಿ ಅದರ ಏನು ತನಿಖೆ ಆಗಬೇಕೇನು ಆ ತನಿಖೆ ಒಂದು ಹಂತದಲ್ಲಿ ಆಗ್ತಾ ಇದೆ. ಯಾಕೆಂದರೆ ಕೂಡಲೇ ತನಿಖೆ ಆಗಬೇಕು, ಇವತ್ತೇ ತನಿಖೆ ಆಗಬೇಕು ಅಂತ ಹೇಳುವಂಥದ್ದು ಆಗೋದಿಲ್ಲ. ಯಾಕಂದರೆ ಅದು ಏನದರ ಸರ್ಕಾರದ ನಿಯಮಗಳೇನಿದೆ ಆ ನಿಯಮ ಕಾನೂನು ರೀತಿಯಲ್ಲಿ ಅದು ಆಗ್ತದೆ.